ಕೇಂದ್ರದ ರೈತ ಭೂ ಮಸೂದೆ ವಿರೋಧಿಸಿ ಕಾರ್ಮಿಕ ಸಂಘಟನೆಗಳಿಂದ ಬೆಳ್ತಂಗಡಿಯಲ್ಲಿ ರಸ್ತೆ ತಡೆಯುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಕಾರ್ಮಿಕ ಮುಖಂಡರಾದ ಬಿಎಂ ಭಟ್ ಅವರು ಮಾತನಾಡಿ, ಅಗತ್ಯ ವಸ್ತುಗಳ ನಿರ್ವಹಣೆ ಕಾಯ್ದೆ ತಿದ್ದುಪಡಿ ಎಪಿಎಂಸಿ ಕಾಯ್ದೆಯನ್ನು ಹಿಂಪಡೆಯಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿಯಾಗಿ ಕಾರ್ಮಿಕ ವಿರೋಧಿಯಾಗಿ ತರುವಂತಹ ಬೇರೆ ಬೇರೆ ರೀತಿಯ ಸುಗ್ರೀವಾಜ್ಞೆಗಳು ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿವೇಶನದಲ್ಲಿ ಪಾಸ್ ಮಾಡಲು ಸಾಧ್ಯವಾಗದಿದ್ದರೂ ಕೂಡ ಸುಗ್ರೀವಾಜ್ಞೆಯ ಮೂಲಕ ಈ ಎಪಿಎಂಸಿ ತಿದ್ದುಪಡಿಯನ್ನು ನಿಗದಿ ಮಾಡಬೇಕು. ಅಧಿವೇಶನದಲ್ಲಿ ಸಾಧ್ಯವಿಲ್ಲದಿದ್ದರೆ ಸುಗ್ರೀವಾಜ್ಞೆಯಲ್ಲಿ ಜಾರಿ ಮಾಡಿ ಯಾವುದೇ ಚರ್ಚೆಗಳಿಗೆ ಅವಕಾಶವನ್ನು ಕೊಡದೆ ಏಕಾಏಕಿಯಾಗಿ ಸುಗ್ರೀವಾಜ್ಞೆ ಮೂಲಕ ಅಂಗೀಕಾರ ಪಡಿಸುವ ಕೆಲಸ ಆಗಿದೆ ಅಂತ ಹೇಳಿದರು. ಕಂಪನಿ ತಗೊಂಡಾದ್ರೆ ಇವತ್ತು ಇಡೀ ಹಿಡಿತ ಭಾರತ ದೇಶದ ಹಿಡಿತ ಕಾರ್ಪೊರೇಟ್ ಕಂಪನಿಗಳಿಗೆ ಹೋಗ್ತದೆ. ಆ ಮೂಲಕ ಆಹಾರ ಅಭಾವ ಬರ್ತದೆ, ರೇಷನ್ ವ್ಯವಸ್ಥೆ ಇಲ್ಲದಾಗ್ತದೆ, ಹಸಿವಿನ ಸಾವು ಈ ದೇಶದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ರೈತ ವಿರೋಧಿ, ಬಡ ಜನರ ವಿರೋಧಿ, ಹಸಿವಿಗೆ ಅವಕಾಶ ಕಾಣ್ತಂದಂಥ ಈ BJP ಸರ್ಕಾರ ಹಿಂಪಡಿಬೇಕು. ಜೊತೆಗೆ ಕಾರ್ಮಿಕರಿಗೆ ಅನ್ಯಾಯವಾಗುವಂಥ, ಅವರಿಗೆ ಮುಷ್ಕರ ಮಾಡಲಿಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಮಾತ್ರ ಅಲ್ಲ, 300 ಜನರ ಒಳಗಿರುವಂಥ ಕಾರ್ಮಿಕರನ್ನು ಕೆಲಸದಿಂದ ತೆಗಿಲಿಕ್ಕೆ ಅವನಿಗೆ ಪರಮಾಧಿಕಾರ ಮಾಲಕನಿಗೆ ಈ ರೀತಿಯಲ್ಲಿ ಮಾಡಿ ಕಾರ್ಮಿಕ ಕಾಯ್ದೆಗಳು ತಿದ್ದುಪಡಿ ಮಾಡಿ ದೊಡ್ಡ ರೀತಿಯ ಅಪಾಯವನ್ನು ತಂದು ಹುಟ್ಟಿದ್ದಾರೆ. ಈ ಅಪಾಯದ ವಿರುದ್ಧ ಇಡೀ ದೇಶದಲ್ಲಿ ರೈತ, ಕಾರ್ಮಿಕ, ದಲಿತ ಆಂದೋಲನ ನಡೆಯಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಏನೇ ಬರಲಿ ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ನ್ಯಾಯ ಸಿಗುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ನಂತರ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಲಾಯಿತು. ರೈತರ ಸರ್ವನಾಶ ಮಾಡುತ್ತಿರುವ ನರೇಂದ್ರ ಮೋದಿಗೆ ಹೇಳಿದಿದ್ದಾರೆ. ಭೂಸುಧಾರಣಾ ಕಾಯ್ದೆ ತಿದ್ದುಪಡಿ ಮಾಡಿದ ಮೂಲಕ ರೈತರನ್ನು ಸರ್ವನಾಶ ಮಾಡುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಇನ್ಕಿಲಾಬ್ ಜಿಂದಾಬಾದ್, ಐಕ್ಯ ಚಳವಳಿ ಜಿಂದಾಬಾದ್. ರೈತ ಕಾರ್ಮಿಕರ ವಿರೋಧಿಯಾಗಿ ಆಡಳಿತ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿದಿದ್ದಾರೆ.